ಇದ್ದಾರೆ. ಈ ಪಂದ್ಯಾಟದ SFC ಕೂಟಲ್ ಹಾಗೂ MMSC ಕಲ್ಲಾಜ ನಿಮಗಾಗಿ ನಮ್ಮ ಗಣ್ಯಾತಿ ಗಣ್ಯರು ಕ್ರೀಡಾಂಗಣದಲ್ಲಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಈಗಾಗಲೇ ನಿಮಗೆ ಹಲವು ಬಾರಿ ತಿಳಿಸಲಾಗಿದೆ, ದಯವಿಟ್ಟು ಬನ್ನಿ ಕ್ರೀಡಾಂಗಣಕ್ಕೆ. 8 ತಂಡ ಕೂಡ ಪ್ರವೇಶಿಸಬೇಕು. ಎಲ್ಲ ಕ್ರೀಡಾಭಿಮಾನಿಗಳು ಕೂಡ ಎದ್ದು ನಿಂತು ನಮ್ಮ ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಬೇಕು. जनगण मन अधिनायक जय हे भारत भाग्य विधाता. पंजाब सिंध गुजरात मराठा द्राविड़ उत्कल बंग विंध्य हिमाचल यमुना गंगा उच्छल जलधि तरंगा. शुभ नामे जागे तब शुभ आशीष मांगे. गाहे जय गाथा जनगण मंगलदायक जय हे भारत भाग्य विधाता. जय हे जय हे जय हे ವೇದಿಕೆಯಲ್ಲಿ ಕ್ರೀಡಾಪಟುಗಳಿಗೆ ಗಣ್ಯರಿಂದ ಶುಭ ಹಾರೈಕೆ. ಸಭಾ ಕಾರ್ಯಕ್ರಮವನ್ನು ನಿರ್ವಹಿಸಿದಂತಹ ಗಣ್ಯಾತಿ ಗಣ್ಯರುಗಳು ಈಗಾಗಲೇ ಕ್ರೀಡಾಪಟುಗಳಿಗೆ ಶುಭ ಹಾರೈಕೆಯನ್ನು ನೀಡ್ತಾ ಇದ್ದಾರೆ. ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ ಪ್ರೇಕ್ಷಕರು ಕ್ರೀಡಾಪಟುಗಳಿಗೆ ಶುಭ ಹಾರೈಸುತ್ತಿರತಕ್ಕಂತಹ ಗಣ್ಯಾತಿ ಗಣ್ಯರುಗಳು, ಅತಿಥಿ ಗಣ್ಯರುಗಳು ಹಾಗೂ ಕ್ರೀಡಾಪಟುಗಳಿಗೆ ಕೂಡ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. Sir, wait. Yes. ಪಂದ್ಯಾಟದ ಪ್ರಥಮ ದಾಳಿಯ ಮುಂಚೂಣಿಯಲ್ಲಿ ಕೋಟೆಲು ಕಡೆಯಿಂದ ಎಸ್ ಯಾವುದೇ ಅಂಕವಿಲ್ಲದೆ ನಿಧಾನವಾಗಿ ಮರಳಿದ್ದಾರೆ ತಮ್ಮ ತಂಡಕ್ಕೆ. ಮಿಂಚಿನ ಬೇಗದ ದಾಳಿಯಲ್ಲಿ ಕಲ್ಲಾಜ ಕಡೆಯಿಂದ ತಾವು ಕೂಡ
ಮಗದೊಮ್ಮೆ ಜೆಸಿ ನಂಬರ್ 9 ಕೋಟೆಲು ಕಡೆಯಿಂದ ಕಲ್ಲಾಜೆಯ ಭದ್ರಕೋಟೆಯೊಳಗೆ ತಾವು ಕೂಡ ಯಾವುದೇ ಅಂಕವಿಲ್ಲದೆ ಬರಲಿದ್ದಾರೆ ತಮ್ಮ ತಂಡಕ್ಕೆ. ಈಗ ಕಲ್ಲಾಜೆಯ ಮಿಂಚಿನ ಬರೆಯಿಂದ ಕೋಟೆಲು ಕಡೆಗೆ ದಾಳಿಯ ಮುಂಚೂಣಿ. ಯಾವುದೇ ಅಂಕವಿಲ್ಲ. ಮಾಡು ಇಲ್ಲವೇ ಮಾಡಿ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ. ರೈಟ್ ಔಟ್. ಒಂದಂಕ ಎಂಎಂಎಸ್ಸಿ ಕಲ್ಲಾಜಿಗೆ. Third right from MMSC ಕಲ್ಲಾಜೆ. ತಮಗೂ ಕೂಡ ಮಾಡು ಇಲ್ಲವೇ ಮಾಡಿ. ಅರುಣ್ ಅಂಕಲ್ ಹೋಲ್ಡ್ ಕೊರತೆ. ಒಂದಂಕ ಎದುರಾಳಿ ತಂಡಕ್ಕೆ 2-0. ಮಗದೊಮ್ಮೆ SFC ಇಂದ ಜೆಸಿ ನಂಬರ್ 9 ಮಿಂಚಿನ ಹಿಡಿತ. ಉತ್ತಮವಾದ ಅಂಕ ತಮ್ಮ ತಂಡಕ್ಕೋಸ್ಕರ ಎಂಎಂಎಸ್ಸಿ ಕಲ್ಲಾಜೆ ಕಡೆಯಿಂದ 3-0. ಮಗದೊಮ್ಮೆ ಅರುಣ್ ಜೆಸಿ ನಂಬರ್ 10. ಅದ್ಭುತ ಯಶಸ್ಸನ್ನು ಕಾಣ್ತಾ ಇದೆ ಎಂಎಂಎಸ್ಸಿ ಕಲ್ಲಾಜೆ ತಂಡ SFC ಕೋಟೆಯನ್ನು ಭೇದಿಸುವಲ್ಲಿ. ಈಗ ಮಣಿಕಂಠ SFC ಕೋಟೆಯ ಕಡೆಯಿಂದ ಎಂಎಂಎಸ್ಸಿ ಕಲ್ಲಾಜೆ ಕಡೆಗೆ ಅನುಭವಿ ಆಟಗಾರ. ಇವರು ಕೂಡ ಯಾವುದೇ ಅಂಕವಿಲ್ಲದೆ ಮರಳಿದ್ದಾರೆ. ಈಗಲೂ 0. ಪ್ರಶಾಂತ್ ಫ್ರಮ್ ಎಂಎಂಎಸ್ಸಿ ಕಲ್ಲಾಜೆ ಜರ್ಸಿ ನಂಬರ್ 4. ಕುಕ್ಕಂದೂರಿನ ಪ್ರತಿಷ್ಠಿತ ಆಟಗಾರರಲ್ಲೊಬ್ಬ ಪ್ರಶಾಂತ್ ಜರ್ಸಿ ನಂಬರ್ 4. ಎಸ್ do or die from Manikanta. Sorry. Third ride for MMSC. Do or die. Madu illade madi. From jersey number 10. Yes. 2. 2 ಅಂಕದ ಸೇರ್ಪಡೆ ತಮ್ಮ ತಂಡಕ್ಕೋಸ್ಕರ ಅರುಣ್ ಜರ್ಸಿ ನಂಬರ್ 10 ಇವರಿಂದ. ಥರ್ಡ್ ರೈಡ್ ಮಗದೊಮ್ಮೆ SFC ಕಡೆಯಿಂದ ಡೂ ಆರ್ ಡೈ ದಾಳಿ. ಒಂದಂಕ SFC ಕೋಟೆಲು ಕಡೆಗೆ. ಈಗಾಗಲೇ ಖಾತೆ ತೆರೆದುಕೊಂಡಿದೆ SFC ಕೋಟೆಲು ತಂಡ. 1-5. ಯಾವುದೇ ಅಂಕವಿಲ್ಲದೆ ಮರಳಿದ್ದಾರೆ SFC ಕಡೆಯಿಂದ ಮತ್ತೊಮ್ಮೆ ದಾಳಿ. ಈಗ ಜರ್ಸಿ ನಂಬರ್ 4.
ಮತ್ತೊಮ್ಮೆ ಉತ್ತಮವಾದ ಹಿಡಿತ MMSC ಕಡೆಯಿಂದ ಮತ್ತೊಂದು ಅಂಕ ತಮ್ಮ ತಂಡಕ್ಕೋಸ್ಕರ 6-1 6-1 ಫಸ್ಟ್ ಫಸ್ಟ್ ಟೈಮ್ ಔಟ್ ಬೈ MMSC ಕಲ್ಲಜ್. NFC ತಂಡದ ಎಲ್ಲ ಆಟಗಾರರು ಕೂಡ ಅಂಕಣದಿಂದ ಅಂಕಣದ ನೇರ ಕೆಳಗಿರುವ ಶಾಮಿಯಾನದಲ್ಲಿ NFC ತಂಡದ ಎಲ್ಲ ಆಟಗಾರರು ಕೂಡ ದೊರೆಯಬೇಕಾಗಿ ವಿನಂತಿ. ಮಗದೊಮ್ಮೆ ಉತ್ತಮವಾದ ಹಿಡಿತ MMSC ಕಡೆಯಿಂದ ಮತ್ತೊಂದು ಅಂಕ ತಮ್ಮ ತಂಡಕ್ಕೋಸ್ಕರ 7-1 1+2 3 ಪಾಯಿಂಟ್ ಆಲ್ ಔಟ್ SFC ಕುಟೇಲು ತಂಡ 7-3 10 ಅಂಕಗಳ 9 ಅಂಕಗಳ ಮುನ್ನಡೆಯಲ್ಲಿ MMSC ಕಲ್ಲಜೆ ತಂಡ. ಚೇತರಿಸಿಕೊಳ್ಳಬೇಕಾದ ತವಕದಲ್ಲಿ SFC ಕುಟೇಲು ತಂಡ ಯಾವುದೇ ಅಂಗವಿಲ್ಲದೆ ಮತ್ತೆ ಮರಳಿದ್ದಾರೆ. ಮಗದೊಮ್ಮೆ ಪ್ರಶಾಂತ್ ಜರ್ಸಿ ನಂಬರ್ 4 ಇಟ್ಸ್ ಕಿಡಿ. ಮತ್ತೊಮ್ಮೆ ಜರ್ಸಿ ನಂಬರ್ 4 SFC ಕಡೆಯಿಂದ MMSC ಕಡೆಗೆ. ವಿಫಲ ಯತ್ನ MMSC ಕಡೆಯಿಂದ ಒಂದಂಕದ ಸೇರ್ಪಡೆ SFC ಕುಟೇಲು ಕಡೆಗೆ 2-10. ಮಗದೊಮ್ಮೆ ಅರುಣ್ ಜರ್ಸಿ ನಂಬರ್ 10 ಯಾವುದೇ ಅಂಕವಿಲ್ಲದೆ ಮರಳಿದ್ದಾರೆ. Wonderful ankle hold by jersey number 7. All right. ಧುವಾಡೆ ಮತ್ತೆ ಅರುಣ್ ಕಡೆಯಿಂದ ಒಂದಂಕದ ಸೇರ್ಪಡೆ ಮತ್ತೆ ಉತ್ತಮವಾದ ಡೂ ಆರ್ ಡೈ ದಾಳಿ.12-2 12-2 ಹಾಫ್ ಟೈಮ್ ಕೋಚ್ ಚೇಂಜ್ ಅರ್ಧ ವಿರಾಮದೊಂದಿಗೆ ಅಂಕಣದ ಬದಲಾವಣೆ. MMSC ಓಟ ಕಜೆಯ ಸದಸ್ಯರು ದಯಮಾಡಿ ಮೈಕ್ ಪಾಯಿಂಟ್ ಬಳಿ ಬನ್ನಿ. MMSC ಓಟ ಕಜೆಯ ಸದಸ್ಯರು, MMYC ಓಟ ಕಜೆಯ ಸದಸ್ಯರು ದಯಮಾಡಿ ಮೈಕ್ ಪಾಯಿಂಟ್ ಬಳಿ ಬರಬೇಕು.
எப்பா என்எம்சி டீம் எல்லாம் யார் பாருங்க தயவு செஞ்சு கீழே சுமந்து வீட்டுக்கு போங்கப்பா கீழே சுமந்து வீட்டுக்கு முன்னாடி சாமியான போட்டுருக்காங்க பாருங்க அங்க போய் சேருங்க ஒருக்கா ಅರ್ಧ ವಿರಾಮದ ನಂತರ ಪಂದ್ಯಾಟದ ಮುಂದುವರಿಕೆ ಮಗದೊಮ್ಮೆ ಪ್ರಶಾಂತ್ ಜೆರ್ಸಿ ನಂಬರ್ 4 ಕಲ್ಲಾಜೆ ಕಡೆಯಿಂದ ಎಸ್ಎಫ್ಸಿ ಕಡೆಗೆ once again ಮಣಿಕಂಠ ಜೆರ್ಸಿ ನಂಬರ್ 6 SFC ಇಂದ ಕಲ್ಲಾಜಿಗೆ ವಾರ್ನಿಂಗ್ ಯಾವುದೇ ಅಂಕವಿಲ್ಲದೆ ಮರಳಿದ್ದಾರೆ ಮಣಿಕಂಠ ಮಗದೊಮ್ಮೆ ಏನು ಕುಕ್ಕಂದೂರು ಕಡೆಯಿಂದ ಪ್ರಶಾಂತ್ ಎಂಎಂಎಸ್ಸಿ ಕಲ್ಲಾಜೆಯಿಂದ ಎಸ್ಎಫ್ಸಿ ಕೋಟೆಲು ಕಡೆಗೆ ನಿಧಾನಗತಿಯ ದಾಳಿ 12-2 in favor of MMSC ಕಲ್ಲಾಜೆ ದೃಢಕಾಯದ ಆಟಗಾರ ಜೆರ್ಸಿ ನಂಬರ್ 9 ಅದ್ಭುತವಾದ ರನ್ನಿಂಗ್ ವಂಡರ್ಫುಲ್ ಶೇಖರ್ ರೈಡ್ ಔಟ್ ಮತ್ತೊಂದು ಅಂಕ ಎಂಎಂಎಸ್ಸಿ ಕಡೆಗೆ 13-2 ಥರ್ಡ್ ರೈಡ್ ಡೂರ್ಡೈ ಮತ್ತೆ ಅರುಣ್ ಜೆರ್ಸಿ ನಂಬರ್ 10 13-2 ವಂಡರ್ಫುಲ್ ರೈಡ್ ಬೈ ಅರುಣ್ ಜೆರ್ಸಿ ನಂಬರ್ 10 2 ಅಂಕದ ಸೇರ್ಪಡೆ ತಮ್ಮ ತಂಡಕ್ಕೋಸ್ಕರ ಮಗದೊಮ್ಮೆ ಮಣಿಕಂಠ ಜೆರ್ಸಿ ನಂಬರ್ 6 ದಾಳಿ ಮಣಿಕಂಠ ಜೆರ್ಸಿ ನಂಬರ್ 6 ಇವರಿಂದ ತಮ್ಮ ತಂಡಕ್ಕೋಸ್ಕರ 1 ಅಂಕ ಬ್ಯೂಟಿಫುಲ್ ರೈಡ್ 3-14-15 ಮಿಂಚಿನ ದಾಳಿಯ ಮುಂಚೂಣಿಯಲ್ಲಿ ಜೆರ್ಸಿ ನಂಬರ್ 4 ಪ್ರಶಾಂತ್ ಸೂಪರ್ ಟೇಕ್ ಆನ್ ದ್ವಿತೀಯಾರ್ಧದ ಪ್ರಥಮ ಎಂಎಂಎಸ್ಸಿ ಕಲ್ಲಾಜೆ once again ಮಣಿ ಜೆರ್ಸಿ ನಂಬರ್ 4 ಎಸ್ಎಫ್ಸಿ ಕುಟೀಲು ಕಡೆಯಿಂದ ಬಹುತೇಕ ತಮ್ಮ ತಂಡದ ಆಟಗಾರರನ್ನೇ ಒಳಗೊಂಡ ಮಣಿ ತಮ್ಮ ತಂಡಕ್ಕೋಸ್ಕರ 2 ಅಂಕ ಸಂಪಾದಿಸುವಲ್ಲಿ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ 5-15 10 ಅಂಕಗಳ ಮುನ್ನಡೆಯಲ್ಲಿ ಎಂಎಂಎಸ್ಸಿ ಕಲ್ಲಾಜೆ ತಂಡ ಹದಿನೈದು 5 in favor of MMSC ಕಲ್ಲಾಜೆ
ಧೈರ್ಯವಾಗಿ ಲೋಬಿ ನಿಂತಿದ್ದಾನೆ ತಮ್ಮ ತಂಡಕ್ಕೆ ಒಂದು ಅಂಕ. ಲಾಸ್ಟ್ 5 minutes for full time. Second half first time out by SFC Kuntelu. Dwadai from jersey number 7 MMSC Kallaje ಕಡೆಯಿಂದ do or die ದಾಳಿ. ಮಿಂಚಿನ ದಾಳಿಗೆ ಪ್ರಯತ್ನ. ಮಾಡು ಇಲ್ಲವೇ ಮಾಡಿ. Yes! It's a good shot. ಒಂದು ಅಂಕ ತಮ್ಮ ತಂಡಕ್ಕೋಸ್ಕರ. He did it. 16-6 10 ಅಂಕಗಳ ಮುನ್ನಡೆಯಲ್ಲಿ MMSC ಕಲ್ಲಾಜೆ. Wow, what a wonderful ride once again from Mani, jersey number 4. Beautiful ride. A beautiful running hand touch. Last 4 minutes for full time. ಕೊನೆಯ 4 ನಿಮಿಷಗಳ ಸಮಯಾವಕಾಶ. Super tackle on from MMSC Kallaje. ಪತ್ತಡರ ಗುಂಡೆ ತಗೋತೀವಿ. 16-7. ಯಾನಾರಾಮ 16-7 16-7 9 ಅಂಕಗಳ ಮುನ್ನಡೆಯಲ್ಲಿ MMSC ಕಲ್ಲಾಜೆ. ಲಾಸ್ಟ್ 3 minutes for full time. ಕೊನೆಯ 3 ನಿಮಿಷದ ಸಮಯಾವಕಾಶ. ಮಗದೊಮ್ಮೆ ಮನಿ ಜೆರ್ಸಿ ನಂಬರ್ 4 ಸೂಪರ್ ಟೇಕಲ್ ಆನ್. Wow, what a rider, man! It's a 2 points. Dwadai by MMSC Kallaje. ಮಾಡು ಇಲ್ಲವೇ ಮಡಿ. 9-16. Bonus on for MMSC. Last 2 minutes for full time. ಕೊನೆಯ 2 ನಿಮಿಷ. What a wonderful tackle by SFC Kuntelu. 1+2 total 3 points. All out. SFC bonus 1 ಅಂಕ. MMSC ಕಲ್ಲಾಜೆಗೆ 17-12 5 ಅಂಕಗಳ ಮುನ್ನಡೆಯೊಂದಿಗೆ MMSC ಕಲ್ಲಾಜೆ. ಮಗದೊಮ್ಮೆ ಮಣಿಕಂಠ ಜೆರ್ಸಿ ನಂಬರ್ 4. ಉತ್ತಮವಾದ ದಾಳಿಗಾರ SFC ತಂಡದ ಕಡೆಯಿಂದ. ಬೋನಸ್ನ ಕೋರಿಕೆ ಕಾದು ನೋಡೋಣ ಯಾರಿಗೆ. ಬೋನಸ್ 1 ಅಂಕ ಮತ್ತೆ ಕುಟೇಲು ಕಡೆಗೆ. 13-17 4 ಅಂಕಗಳ ಮುನ್ನಡೆ. ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷದ ಪಂದ್ಯಾಟ. ಕ್ಷಣಗಣನೆಯಲ್ಲಿ ವಿಜಯಲಕ್ಷ್ಮಿ ಯಾರಿಗೆ. ಮತ್ತೊಮ್ಮೆ ಜೆರ್ಸಿ ನಂಬರ್ 7 ಒತ್ತುವಾದ ಹಿಡಿತ ತಮ್ಮ ತಂಡಕ್ಕೋಸ್ಕರ 1 ಅಂಕ ಪ್ಲಸ್ ಬೋನಸ್.
ಬೋನಸ್ 2 ಕೂಟೇಲು 18-14. ಪಂದ್ಯಾಕೂಟದ ಪ್ರಥಮ ಪಂದ್ಯಾಟವನ್ನು ತಮ್ಮ ಪಾಲಿಗೆ ಎಳೆದುಕೊಂಡಿದೆ. ಎಂಎಂಎಸ್ಸಿ ಕಲ್ಲಾಜೆ ತಂಡ 18-14 ಎಂಬ ಅಂಕಪಟ್ಟಿಯ ಸೂಚನೆಯೊಂದಿಗೆ